ಯಕ್ಷಗಾನ ಕಲಾವಿದರೊಬ್ಬರು ಹೋಟೆಲ್ನಲ್ಲಿ ಮಸಾಲ ದೋಸೆಯೊಂದನ್ನು ಗ್ರಾಹಕರಿಗೆ ತಂದುಕೊಡ್ತಾ ಇರುವ ವಿಡಿಯೋವೊಂದು ಇದೀಗ ವೈರಲ್ ಆಗಿದ್ದು, ಈ ಘಟನೆ ವಿರುದ್ಧ ಹಲವು ಮಂದಿ ಯಕ್ಷಾಭಿಮಾನಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಪ್ರಚಾರಕ್ಕೋಸ್ಕರ ಇಂತಹ ಕೃತ್ಯಕ್ಕೆ ಇಳಿದಿರುವ ಇಬ್ಬರು ಕಲಾವಿದರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲೂ ಟೀಕೆ ವ್ಯಕ್ತವಾಗ್ತಾ ಇದೆ. ಯಕ್ಷಗಾನ ಕಲಾವಿದರೇ, ದಯಮಾಡಿ ಯಕ್ಷಗಾನವನ್ನ ಈ ಮಟ್ಟಕ್ಕೆ ಖಂಡಿತವಾಗಿಯೂ ಮುಟ್ಟಿಸಬೇಡಿ. ಇದು ಸಮಸ್ತ ಯಕ್ಷ ಪರಂಪರೆಗೆ ಅವಮಾನ. ಯಕ್ಷಗಾನ ಸಂಘಟನೆಗಳು ಈ ಬಗ್ಗೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಈ ರೀತಿಯ ಯಕ್ಷಗಾನದ ವೇಷ ಹಾಕಿದವರ ಮೇಲೆ, ಇವರಿಗೆ ಮೇಕಪ್ ಮಾಡಿದವರ ಮೇಲೆ, ಉಡುಗೆ ತೊಡುಗೆ ನೀಡಿದವರ ಮೇಲೆ ಹಾಗೂ ಸಂಬಂಧಪಟ್ಟ ಎಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಮಂದಿ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಈ ಕೃತ್ಯ ಎಲ್ಲಿ ನಡೆದಿರೋದು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹೋಟೆಲ್ ಒಂದರಲ್ಲಿ ಬಂದ ಗ್ರಾಹಕರಿಗೆ ಇಬ್ಬರು ಕಲಾವಿದರು ಬೃಹತ್ ಗಾತ್ರದ ಮಸಾಲ ದೋಸೆಯನ್ನ ತರ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ದೋಸೆಯನ್ನ ತಂದಿಟ್ಟ ಬಳಿಕ ಗ್ರಾಹಕರು ಚಪ್ಪಾಳೆ ಬಡಿದು ಕಲಾವಿದರನ್ನ ಪ್ರೋತ್ಸಾಹಿಸ್ತಾ ಇರೋದು ಕೂಡ ಕಂಡು ಬರ್ತಿದೆ. ಬನ್ನಿ ಇಲ್ಲಿ ಬನ್ನಿ. Thank you.